ಖಾಸಗಿ ಕಾಫಿ ಎಸ್ಟೇಟ್ ಒಂದರಲ್ಲಿ ಕಾಫಿ ಕೀಳಲು ಹೋಗಿದ್ದ 45 ವರ್ಷ ವಯಸ್ಸಿನ ಆದಿವಾಸಿ ಮಹಿಳೆಯನ್ನ ಹುಲಿ ಕೊಂದು ಹಾಕಿದ ಘಟನೆ ಕೇರಳದ ವಯನಾಡ್ ಜಿಲ್ಲೆಯ ಮಾನಂದವಾಡಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬಂಜಾರಕೊಲ್ಲಿ ಎಂಬಲ್ಲಿ ನಡೆದಿದೆ. ಮಹಿಳೆಯ ದೇಹವನ್ನ ಭಾಗಶಃ ಹುಲಿ ತಿಂದು ಹಾಕಿದ್ದು, ನಕ್ಸಲ್ ನಿಗ್ರಹ ದಳ ಥಂಡರ್ ಬೋಲ್ಟ್ ತಂಡ ಗಸ್ತು ತಿರುಗುತ್ತಿದ್ದ ವೇಳೆ ಮಹಿಳೆಯ ಶವ ಪತ್ತೆಯಾಗಿದೆ. ಮೃತ ಮಹಿಳೆಯನ್ನ ರಾಧಾ ಎಂದು ಗುರುತಿಸಲಾಗಿದ್ದು, ಆಕೆ ಕುರುಚಿಯ ಸಮುದಾಯಕ್ಕೆ ಸೇರಿದವರು. ತಳಪ್ಪುಳ ಅರಣ್ಯಧಾಮದ ಅಂಚಿಗೆ ಹೊಂದಿಕೊಂಡಿರುವ ಪ್ರಿಯದರ್ಶಿನಿ ಎಸ್ಟೇಟ್ನಲ್ಲಿ ಹುಲಿ ದಾಳಿ ನಡೆಸಿದೆ. ಹುಲಿ ಕಾಡಿನ ಒಳಗೆ ಹಲವು ಮೀಟರ್ ದೂರಕ್ಕೆ ಮಹಿಳೆ ದೇಹವನ್ನ ಎಳೆದೊಯ್ದಿದೆ. ರಾಧಾ ಅವರು ತಾರಟ್ ಆದಿವಾಸಿ ಉಪಗ್ರಾಮದ ನಿವಾಸಿಯಾಗಿದ್ದು, ಆಕೆ ಪತಿ ಅಪ್ಪಚ್ಚನ್ ಅರಣ್ಯ ರಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಪತ್ನಿಯನ್ನ ನಿನ್ನೆ ಬೆಳಿಗ್ಗೆ 8:30 ಸುಮಾರಿಗೆ ಪ್ಲಾಂಟೇಶನ್ ಬಳಿ ಸ್ಕೂಟರ್ನಲ್ಲಿ ಬಿಟ್ಟು ಹೋಗಿದ್ದರು. ಮೃತ ಮಹಿಳೆ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಮಿನ್ನು ಮಣಿ ಅವರ ಅತ್ತೆ ಎನ್ನಲಾಗಿದೆ. ಈ ಘಟನೆಯಿಂದ ಸ್ಥಳೀಯ ಜನರು ಉದ್ರಿಕ್ತರಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಧಾ ಸಾವಿಗೆ ಕಾರಣವಾದ ನರಭಕ್ಷಕ ಹುಲಿಯನ್ನ ಸೆರೆ ಹಿಡಿಯಲಾಗುವುದು ಅಥವಾ ಸೆರೆ ಹಿಡಿಯಲು ಅಸಾಧ್ಯವಾದರೆ ಗುಂಡು ಹಾರಿಸಿ ಕೊಲ್ಲಲಾಗುವುದು ಎಂದು ಆದಿವಾಸಿ ಅಭಿವೃದ್ಧಿ ಖಾತೆ ಸಚಿವ OR ಕೇಳು ಘೋಷಿಸಿದ್ದಾರೆ. ಹುಲಿ ಹಿಡಿಯುವ ಕಾರ್ಯಾಚರಣೆಗಾಗಿ ಅರಣ್ಯ ಇಲಾಖೆಯು ತಂಡಗಳನ್ನು ರಚಿಸಿದೆ. ಜನವರಿ 27ರ ತನಕ ಈ ಪ್ರದೇಶದಲ್ಲಿ ಪ್ರತಿಬಂಧಕಾಜ್ಞೆ ಹೇರಲಾಗಿದೆ.